ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದಲ್ಲಿ ಇವತ್ತು ಕೋಟ್ಯಾನುಕೋಟಿ ಜನರು ರೋಗದಲ್ಲಿ ನರಳುತ್ತಾ ಇದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬಂದಿದೆ, ಎಂತೆಂಥ ದೊಡ್ಡ ದೊಡ್ಡ ಔಷಧಿಗಳು ಬಂದಿದೆ ಮತ್ತು ಎಂಥ ಡಾಕ್ಟರ್ಗಳಿದ್ದಾರೆ. ಆದರೆ ರೋಗ ಕಮ್ಮಿ ಆಗ್ತಾ ಇಲ್ಲ, ರೋಗ ಜಾಸ್ತಿ 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 ಆಗ್ತಾ ಇದೆ. ಈ ರೀತಿಯಾದ ರೋಗಗಳು ಸಾಲದು ಅಂತ ಈ ಕೊರೋನಾ ವೈರಸ್ ಬೇರೆ ಬಂದ್ಬಿಟ್ಟಿದೆ. ಈ ಪ್ರಪಂಚದಲ್ಲಿ ನೋಡಿ, ಎಷ್ಟು ಸುಮಾರು 10 ಲಕ್ಷಕ್ಕೆ ಮೇಲ್ಪಟ್ಟು ಜನಗಳು ಸತ್ತೋಗಿದ್ದಾರೆ. ಲಕ್ಷಾಂತರ ಜನ ಈ ವೈರಸ್ಸಿಂದ ನರಳುತ್ತಾ ಇದ್ದಾರೆ. ಯಾರಿಗೂ ಈ ರೋಗ ಬರಬೇಕು ಅನ್ನೋ ಇಷ್ಟ ಇಲ್ಲ, ರೋಗದಲ್ಲಿ ಬಾಳಬೇಕು ಅಂತ ಇಷ್ಟ ಇಲ್ಲ. ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರೂ ಒಳ್ಳೆ ಆರೋಗ್ಯದಲ್ಲಿ ಇರಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಮಲಗಬೇಕು ಎಂಬ ಆಸೆ ಉಂಟು. ಆದರೆ ಈ ರೋಗಗಳೆಲ್ಲ ಬರೋದಕ್ಕೆ ಕಾರಣ ಏನು? ಆ ಕಾರಣ ನಾವು ಭಾಳ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಆನಂತರ ನಾವು ರೋಗದಿಂದ ಹೇಗೆ ಬಿಡುಗಡೆ ಹೊಂದಬಹುದು ಎಂಬುದನ್ನು ಸಹ ನಾವು ತಿಳಿದುಕೊಳ್ಬೇಕು. ಪ್ರಿಯರೇ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನವನ್ನು ನೋಡಿ, ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಬೇಕಾದ್ರೆ ಆದಾಮನನ್ನು ಹವ್ವಳನ್ನು ಸೃಷ್ಟಿ ಮಾಡಿದಾಗ ಹೇಗೆ ಮಾಡಿದ್ರಂತೆ? ಅವರ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ಆದಾಮನು ಹವ್ವಳು ಸೃಷ್ಟಿಸಲ್ಪಟ್ಟರು. ದೇವರ ಸ್ವರೂಪ ಅಂದರೆ ಏನು? ದೇವರ ಸ್ವರೂಪ ಎಂದರೆ ಅವರಲ್ಲಿ ಪಾಪ ಇಲ್ಲ, ದೇವರಲ್ಲಿ ಕೆಟ್ಟ ಅಭ್ಯಾಸಗಳಿಲ್ಲ, ದೇವರಲ್ಲಿ ಯಾವುದೇ ರೋಗಗಳಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸ್ವರೂಪದಲ್ಲಿ ಆದಾಮ ಹವ್ವಳು ಇದ್ದರು, ಒಳ್ಳೆ ಆರೋಗ್ಯದಲ್ಲಿದ್ದರು, ಕೆಟ್ಟ ಅಭ್ಯಾಸ ಪಾಪ ಏನೂ ಇಲ್ಲದೆ ಇದ್ದರು. ಆದರೆ ನಡೆದ ಸಂಭವ ಏನು? ಪ್ರಿಯ ಸಹೋದರ ಸಹೋದರಿಯರೇ, ಓದಿ ನೋಡಿ, ಆದಿಕಾಂಡ 3ನೇ ಅಧ್ಯಾಯ 17, 18, 19 ಓದಿ ನೋಡಿ. ಆ 3ನೇ ಅಧ್ಯಾಯ ಪೂರ್ತಿಯಾಗಿ ಓದಿ ನೋಡಿ. ಬೇಕಾದರೆ ಸೈತಾನನು ಬಂದು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ, ಪಾಪ ಮಾಡುವಂತೆ ಹವ್ವಳಿಗೆ ಪ್ರೇರೇಪಿಸುತ್ತಾನೆ, ಅವಳು ಆದಾಮನಿಗೆ ಪ್ರೇರೇಪಿಸುತ್ತಾಳೆ. ಹೀಗೆ ದೇವರಿಗೆ ವಿರುದ್ಧವಾದ ಕೆಲಸ ಮಾಡಿದ್ದರಿಂದ, ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ಬಂದ ಲಾಭ ಏನವರಿಗೆ? ಅವರಿಗೆ ಪಾಪ ಬಂತು, ಶಾಪ ಬಂತು, ಬರಬಾರದ ರೋಗಗಳು ಬಂತು, ಸಾವು ಬಂತು. ಪ್ರಿಯ ಸಹೋದರ ಸಹೋದರಿಯರೇ, ಅದು ಮಾತ್ರನ, ಅವರ ಕುಟುಂಬನೇ ಹಾಳಾಯಿತು. ಆದಾಮ ಹವ್ವಳು ಮತ್ತು ಅವರ ಮಕ್ಕಳು ಎಷ್ಟು ಪ್ರೀತಿ ಅನ್ಯೋನ್ಯತೆಯಿಂದ ಇದ್ದರು. ಆದರೆ ಯಾವಾಗ ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೋ ನಡೆದ ಸಂಭವ ಏನು? ದೇವರ ವಾಕ್ಯ ಹೇಳ್ತದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಶುರು ಆಯಿತು. ನೀವು ಓದಿ ನೋಡಿ, ಆದಿಕಾಂಡ 3ನೇ ಅಧ್ಯಾಯ ಪೂರ್ತಿಯಾಗಿ ಓದಿ ನೋಡಿ. ನಂತರ ಏನಾಯಿತು? ಕಾಯಿನ್ ಮೊದಲನೇ ಮಗ ತನ್ನ ತಮ್ಮನನ್ನೇ ಕೊಲೆ ಮಾಡ್ತಾನೆ. ಇದೆಲ್ಲ ಪಾಪದ ನಿಮಿತ್ತ, ಇದೆಲ್ಲ ಸೈತಾನನ ನಿಮಿತ್ತ. ಯಾವ ಮನುಷ್ಯ ದೇವರನ್ನು, ದೇವರ ಮಾರ್ಗವನ್ನು, ಯೇಸುವನ್ನು, ಅವರ ಮಾರ್ಗವನ್ನು ಬಿಟ್ಟು ಹೋಗ್ತಾರೋ, ಪಿಚ್ಚಾಚಿ ಅವರಲ್ಲಿ ಸೇರಿಕೊಂಡು ಈ ರೀತಿಯಾದ ಮಾರ್ಗದಲ್ಲಿ ಅವನು ನಡೆಸುತ್ತಾನೆ. ಅದು ಮಾತ್ರವಲ್ಲ ಪ್ರಿಯರೇ, ಓದಿ ನೋಡಿ, ಯೆಶಾಯ ಪ್ರವಾದಿ ಬರೆದ ಪುಸ್ತಕ 24ನೇ ಅಧ್ಯಾಯ 6ನೇ ವಚನ. ಈ ಪಾಪದ ನಿಮಿತ್ತವಾಗಿ ಪ್ರಪಂಚವೇ ಶಾಪದಲ್ಲಿ ಬಿದ್ದಂತೆ, ಇಡೀ ಪ್ರಪಂಚವೇ ಪಾಪ ಶಾಪದಲ್ಲಿ ಅದು ಬಂದಿತು. ಅದು ಮಾತ್ರವಲ್ಲ, ನೀವು ಓದಿ ನೋಡಿ, ಕೀರ್ತನೆಗಳು 38ನೇ ಅಧ್ಯಾಯ ಮತ್ತು 3ರಿಂದ 5ರವರೆಗೆ ಓದಿ ನೋಡಿ. ಅದೇ ಕೀರ್ತನೆಗಳು 107ನೇ ಅಧ್ಯಾಯ 17ನೇ ವಚನವನ್ನು ಓದಿ ನೋಡಿ. ಮನುಷ್ಯನು ಪಾಪ ಮಾಡಿ ಪಾಪದ ಮಾರ್ಗದಲ್ಲಿ ನಡೆಯುತ್ತಾ ಇರುವುದರಿಂದ ಅವನಿಗೆ ಬರಬಾರದ ರೋಗಗಳು ಬರ್ತಾ ಇದೆ. ಅವನಿಗೆ ಬರಬಾರದ ರೋಗಗಳು ಬರೋದಕ್ಕೆ ಕಾರಣ ಏನು? ದೇವರು ನಮಗೆ ಬೇಡ, ಅವರ ವಾಕ್ಯ ಬೇಡ, ಬೈಬಲ್ ನಮಗೆ ಬೇಡ, ಅವರ ಚಿತ್ತ ಮಾರ್ಗ ಬೇಡ, ಪವಿತ್ರಾತ್ಮರು ಬೇಡ. ನಮಗೆ ಸೈತಾನನ ಮಾರ್ಗ, ಪ್ರಾಪಂಚಿಕವಾದ ಮಾರ್ಗನೇ ಬೇಕು ಅಂತ ಇರುವವರಿಗೆ ಬರಬಾರದ ರೋಗಗಳು ಬರ್ತವೆ ಅಂತ
ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದಲ್ಲಿ ಮನುಷ್ಯರು ಮಾಡ್ತಿರೋ ದೊಡ್ಡ ಪಾಪ ಏನು ಗೊತ್ತಾ? ಬಹಳ ದೊಡ್ಡ ಪಾಪ ಏನು ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇಹ ದೇವರ ಆಲಯ. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ನಿನ್ನ ದೇಹ ದೇವರ ಆಲಯ. ಆ ಆಲಯದಲ್ಲಿ ದೇವರಿರಬೇಕು, ಯೇಸು ಕ್ರಿಸ್ತರು ಇರಬೇಕು, ಪವಿತ್ರ ಆತ್ಮರು ಇರಬೇಕು. ನೀವು ದೇವರ ಆಲಯವಾಗಿ ಇಲ್ಲದಿದ್ರೆ ಅದೇ ಮಹಾ ದೊಡ್ಡ ಪಾಪ. ಯಾವಾಗ ನನ್ನ ದೇಹ ದೇವರ ಆಲಯವಾಗಿ ಮಾರ್ಪಡುವುದಿಲ್ಲವೋ, ಯಾವಾಗ ನಾನು ದೇವರ ವಾಕ್ಯದಂತೆ ನಡೆಯುವುದಿಲ್ಲವೋ, ಯಾವಾಗ ನಾನು ದೈವ ಭಯ ಇಲ್ಲದೆ ನಡೆಯುತ್ತೇನೋ, ಅದೇ ದೊಡ್ಡ ಪಾಪ. ಯಾವಾಗ ದೈವ ಭಯ, ದೈವ ವಾಕ್ಯ, ದೈವ ಮಾರ್ಗ ಇರೋದಿಲ್ವೋ ಅಂಥವ್ರನ್ನ ಸೈತಾನ್ ಹಿಡ್ಕೊತಾನೆ. ಸೈತಾನ್ ಹಿಡ್ಕೊಂಡು ಅವರನ್ನು ಅವನ ಮಾರ್ಗದಲ್ಲಿ ನಡೆಸ್ತಾನೆ. ಅವನ ಮಾರ್ಗ ಅಂದರೆ ಏನು? ಪಾಪ, ಶಾಪ, ನಾಶ. ನಮ್ಮ ದೇಹವೇ ನಶಿಸಿ ಹೋಗುತ್ತದೆ, ಆತ್ಮ ನಶಿಸಿ ಹೋಗುತ್ತದೆ. ನೀವು ಓದಿ ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 43, 44, 45 ಹೇಳ್ತದೆ, ಸೈತಾನನು ತಂಗುವುದಕ್ಕೆ ಒಂದು ಜಾಗ ಬೇಕಂತೆ. ಯಾವ ಜಾಗ? ಅದೇನು ಅರಮನೆಯಲ್ಲ, ಗುಡಿಸಲಲ್ಲ, ಮನೆಗಳ ಅಲ್ಲ. ಅವನಿಗೆ ಬೇಕಾಗಿರುವ ಜಾಗ ನನ್ನ ದೇಹ, ನಿಮ್ಮ ದೇಹ. ಪಿಚಾಚಿಗೆ ಅವನು ಜಾಗ ಬೇಕು, ನಿಮ್ಮ ದೇಹದಲ್ಲಿ ಇರ್ತಾನೆ, ಇಲ್ಲ ನನ್ನ ದೇಹದಲ್ಲಿ ಇರ್ತಾನೆ. ಯಾರು ದೈವ ಭಯದಲ್ಲಿ, ದೈವ ಮಾರ್ಗದಲ್ಲಿ ನಡೆದು ಅವರ ದೇಹವನ್ನು ದೇವರ ಆಲಯವನ್ನಾಗಿ ಮಾಡಿಸ್ಕೊಳ್ತಾರೋ ಅಲ್ಲಿ ಪಿಚಾಚಿ ಬರೋಕ್ಕಾಗಲ್ಲ. ಅವನಿಗೆ ಭಯ, ಯೇಸುವನ್ನು ಕಂಡ್ರೇನೆ ಭಯ ಅವನಿಗೆ. ಯೇಸು ನಿಮ್ಮಲ್ಲಿದ್ದರೆ ನಿಮ್ಮ ಹತ್ರ ಬರೋದೇ ಇಲ್ಲ ಪ್ರಿಯರೇ. ಆದ್ದರಿಂದ ನಾವು ಮಾಡ್ತಾ ಇರೋ ದೊಡ್ಡ ಪಾಪ ಏನಂದರೆ, ನನ್ನ ದೇಹ ನಿಮ್ಮ ದೇಹ ದೇವರ ಆಲಯವಾಗಿಲ್ಲ, ಸೈತಾನನ ಆಲಯವಾಗಿದೆ, ಪಾಪದ ಆಲಯವಾಗಿದೆ. ಬೀಡಿ, ಸಿಗರೆಟ್ಟು, ಹೆಂಡ, ಬ್ರಾಂದಿ, ಎಲ್ಲ ಥರ ಡ್ರಗ್ಸ್ಗಳು, ಗಾಂಜಾಗಳ ಆಲಯವಾಗಿದೆ. ಅನ್ಯಾಯ, ಅಕ್ರಮ, ಕಳ್ಳತನ, ಕೊಲೆ, ಮೋಸದ ಆಲಯವಾಗಿದೆ. ಕಾಮ, ದ್ವೇಷ, ಕ್ರೋಧದ ಆಲಯವಾಗಿದೆ. ಹಾಗೆ ಸೈತಾನನು ಬಂದು ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಇದ್ದುಕೊಂಡು ಅವನು ನಮ್ಮನ್ನು ಅವನ ಮಾರ್ಗದಲ್ಲಿ ನಡೆಸಿ ಬರಬಾರದ ರೋಗದಲ್ಲಿ ಅವನು ನಡೆಸುತ್ತಾನೆ. ಆರೋಗ್ಯ ಅಂದರೆ ಏನು? ಬರೀ ದೇಹದಲ್ಲಿ ಆರೋಗ್ಯ ಮಾತ್ರನಾ? ಕೆಲವರು ರಿಸ್ಲರ್ಸ್ ನೋಡಿ, ಏನು ಬಾಡಿ ಬಿಲ್ಡರ್ಸ್ ಹೆಂಗಿರ್ತಾರೆ ಅವರು. ಕೆಲವರು ಬಾಡಿ ಬಿಲ್ಡರ್ಗಳು ನೋಡಿ ಹೆಂಗಿರ್ತಾರೆ. ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋರು, ಆಕ್ಟರ್ ಆಕ್ಟ್ರೆಸ್ ನೋಡಿ ಏನು ಚೆನ್ನಾಗಿರ್ತಾರೆ, ಏನು ಒಳ್ಳೆ ಬಾಡಿ ಇರ್ತದೆ. ಅದು ಮಾತ್ರ ಆರೋಗ್ಯನಾ? ಪ್ರಿಯ ಸಹೋದರ ಸಹೋದರಿಯರೇ, ಅದು ಮಾತ್ರ ಆರೋಗ್ಯ ಅಲ್ಲ. ಆರೋಗ್ಯ ದೇಹದಲ್ಲಿರಬೇಕು, ಆರೋಗ್ಯ ಮನಸ್ಸಿನಲ್ಲಿರಬೇಕು, ಆರೋಗ್ಯ ನಮ್ಮ ಆತ್ಮದಲ್ಲಿರಬೇಕು. ದೊಡ್ಡ ದೊಡ್ಡ ಶ್ರೀಮಂತಲ್ಲ, ಅವರೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ. ಯಾಕೆ? ಆರೋಗ್ಯ ಇರ್ಬೋದು, ಅವರು ಮನಸ್ಸಿನಲ್ಲಿ ಆರೋಗ್ಯ ಇಲ್ಲ, ಆತ್ಮದಲ್ಲಿ ಆರೋಗ್ಯ ಇಲ್ಲ. ದೊಡ್ಡ ದೊಡ್ಡ ಫಿಲಿಂ ಆಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನು? ಆರೋಗ್ಯ ದೇಹದಲ್ಲಿರ್ಬೋದು, ಮನಸ್ಸಿನಲ್ಲಿ, ಆತ್ಮದಲ್ಲಿ ಅವರಿಗೆ ಆರೋಗ್ಯ ಇಲ್ಲ. ಹೀಗೆ ಬೇರೆ ದೇಹದಲ್ಲಿ ಮಾತ್ರ ಆರೋಗ್ಯ ಅಂತ ತಿಳ್ಕೊಬೇಡಿ. ನಿಮಗೆ ಒಳ್ಳೆ ಆರೋಗ್ಯ ಅಂದರೆ ದೇಹದಲ್ಲಿರಬೇಕು, ನಿಮ್ಮ ಮನಸ್ಸಿನಲ್ಲಿರಬೇಕು, ನಿಮ್ಮ ಹೃದಯದಲ್ಲಿರಬೇಕು, ನಿಮ್ಮ ಆತ್ಮದಲ್ಲಿರಬೇಕು. ಹೌದು ಪ್ರಿಯರೇ, ನೀವು ದೇವರ ಆಲಯವನ್ನಾಗಿ ಮಾರ್ಪಟ್ಟು ನಿಮ್ಮಲ್ಲಿ ಯೇಸು ಕ್ರಿಸ್ತರು ನಿಮ್ಮಲ್ಲಿದ್ದರೆ, ಪವಿತ್ರ ಆತ್ಮರು ನಿಮ್ಮಲ್ಲಿ ವಾಸವಾಗಿದ್ದರೆ, ಆಗ ನಿಮಗೆ ದೇಹದ ಆರೋಗ್ಯ ಇರ್ತದೆ, ಮನಸ್ಸಿನ ಆರೋಗ್ಯ ಇರ್ತದೆ, ಆತ್ಮದ ಆರೋಗ್ಯ ಇರ್ತದೆ, ಮತ್ತು ನಿಮ್ಮ ಹೃದಯದ ಆರೋಗ್ಯ ಸಹ ನಿಮ್ಮಲ್ಲಿ ಇರ್ತದೆ. ಆದ್ದರಿಂದ ಈ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ನೀವು ಓದಿ ನೋಡಿ, ಥೆಸಲೋನಿಕರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ನಿಮ್ಮ ಆತ್ಮ, ಪ್ರಾಣ, ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ ಅಂತ. ನಾವು ಕಾಪಾಡಿಕೊಳ್ಬೇಕು. ಹೇಗೆ ಕಾಪಾಡ್ಕೊಳ್ಳೋಕೆ ಸಾಧ್ಯ?
ಅದು ಯೇಸು ಸ್ವಾಮಿಯಿಂದ ನಮ್ಮನ್ನು ಕಾಪಾಡಲು ಮಾತ್ರ ಸಾಧ್ಯ. ಪವಿತ್ರಾತ್ಮರಿಂದ ಮಾತ್ರ ನಮ್ಮನ್ನು ಕಾಪಾಡಲು ಸಾಧ್ಯ. ಆದ್ದರಿಂದ ರೋಗಗಳು ಬರುವುದಕ್ಕೆ ಕಾರಣ ಹಲವಾರುಂಟು. ಅದರಲ್ಲಿ ಹಲವಾರು ಅಂದರೆ ಮುಖ್ಯವಾದ ಕಾರಣ ಸೈತಾನನಿಂದ ಬರ್ತದೆ. ಉದಾಹರಣೆಗೆ ನೀವು ಓದಿ ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 30-31ನೇ ವಚನವನ್ನು ಓದಿ ನೋಡಿ. ಅದರಲ್ಲಿ ಓದಬೇಕಾದ್ರೆ ಎಲ್ಲ ವಿಧವಾದ ರೋಗಿಗಳನ್ನು ಯೇಸುವಿನ ಪಾದದ ಹತ್ತಿರ ಕರ್ಕೊಂಡ್ಬಂದರಂತೆ. ಕುಂಟರನ್ನ, ಕುರುಡರನ್ನ, ಕುಷ್ಠರೋಗಿಗಳನ್ನ, ದೆವ್ವ ಹಿಡಿದವರನ್ನ, ಇನ್ನೂ ಏನೇನೋ ರೋಗಗಳು, ಅವರೆಲ್ಲರನ್ನು ಯೇಸು ಸ್ವಾಮಿ ಕರುಣೆಯಿಂದ, ಪ್ರೀತಿಯಿಂದ, ಅವರ ಪ್ರೇಮದಿಂದ ಗುಣಪಡಿಸಿದರು. ಅವರು ಯಾಕೆ ಆ ರೋಗಗಳು ಬಂತು ಅಂತ ಕೇಳಲಿಲ್ಲ. ಅವರ ಕರುಣೆಯಿಂದ, ಅವರ ಪ್ರೀತಿಯಿಂದ ಆ ರೋಗಗಳನ್ನು ಗುಣಪಡಿಸಿದ್ರಂತೆ. ರೋಗಗಳು ಇನ್ನೂ ಬರುವುದಕ್ಕೆ ಹಲವಾರು ಕಾರಣ ಇದೆ. ಉದಾಹರಣೆಗೆ, ನಮಗೆ ಕೆಟ್ಟ ಅಭ್ಯಾಸ ಇದ್ದರೆ, ಬೀಡಿ ಸಿಗರೆಟ್ಟು ಕುಡಿಯೋ ಅಭ್ಯಾಸ, ಡ್ರಗ್ಸು, ಗಾಂಜಾ ಈ ಅಭ್ಯಾಸಗಳಿದ್ದರೆ, ಮತ್ತು ಕಾಮ, ಕ್ರೋಧ, ದ್ವೇಷ, ಮತ್ಸರ, ವ್ಯಭಿಚಾರ ಈ ರೀತಿಯಾದ ಮನಸ್ಸುಗಳಿದ್ದರೆ ಅನೇಕ ವಿಧವಾದ ರೋಗಗಳು ಬರ್ತದೆ. ಆದ್ದರಿಂದ ಸಿಗರೆಟ್ ಪ್ಯಾಕೆಟ್ ಮೇಲೆ ನೋಡಿ, ಆ ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಮಾಡೋರೇ ಪ್ರಿಂಟ್ ಮಾಡಿರ್ತಾರೆ, ನೀನು ಸಿಗರೆಟ್ ಕುಡಿಬೇಡ, ಕುಡಿದ್ರೆ ನಿಂಗೆ ಕ್ಯಾನ್ಸರ್ ಬರ್ತದೆ ಅಂತ. ಸಿಗರೆಟ್ ಕುಡಿಯೋರೆಲ್ಲ ಸಿಗರೆಟ್ ಪ್ಯಾಕೆಟ್ನ ನೋಡ್ಕೊಂಡೇ ಸಿಗರೆಟ್ ಕುಡಿತಾ ಇರ್ತಾರೆ. ಕ್ಯಾನ್ಸರ್ ಬರ್ತದೆ ಅಂತ ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಮಾಡೋರೇ ಬರೆದಿರ್ತಾರೆ, ಅದನ್ನ ನೋಡ್ಕೊಂಡೇ ಅವರು ಸಿಗರೆಟ್ ಕುಡಿತಾರೆ. ಯಾಕೆ? ಅವರಿಗೆ ದೈವ ಭಯ ಸತ್ತೋಗಿದೆ. ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಗೊತ್ತು, ಆದರೆ ದೈವ ಭಯ ಸತ್ತೋಗೋದ್ರಿಂದ ಪಾಪ ಮಾಡ್ಕೊಂಡೇ ಇರ್ತೀವಿ. ಸಿಗರೆಟ್ಟು, ಬ್ರ್ಯಾಂದಿ, ಕೆಟ್ಟ ಅಭ್ಯಾಸಗಳಿಂದ ಬರಬಾರ್ದ ರೋಗಗಳು ಬರ್ತವೆ ಅಂತ ಗೊತ್ತು, ಆದರೂ ಸಹ ಕೆಟ್ಟ ಅಭ್ಯಾಸದಲ್ಲೇ ಬಿದ್ದಿರ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾದ ಕೆಟ್ಟ ಹಲವಾರು ಅಭ್ಯಾಸಗಳಿಂದ ಬರಬಾರ್ದ ರೋಗಗಳು ಬರ್ತವೆ. ಇನ್ನು ಕೆಲವು ರೋಗಗಳು ಬರೋ ಕಾರಣ ಏನು? ಕೆಲವರು ವಯಸ್ಸಾಗಿರ್ತಾರೆ. ಪಾಪ ವಯಸ್ಸಾಗಿರೋರಿಗೆ, ಅವರಿಗೆ ವಯಸ್ಸಾಗಿರುವ ನಿಮಿತ್ತವಾಗಿ ಅವ್ರ ಕಣ್ಣು ಕಾಣಿಸ್ತೇ ಇರ್ಬೋದು, ಕಿವಿ ಕೇಳಿಸ್ತೇ ಇರ್ಬೋದು, ನಡೆಯೋಕ್ಕಾಗದೇ ಇರ್ಬೋದು. ಇದೆಲ್ಲ ನಾರ್ಮಲ್ ಸಿಕ್ನೆಸ್. ವಯಸ್ಸಾದವ್ರಿಗೆ ಎಲ್ಲರಿಗೂ ಬರ್ಬೋದು. ಅದು ಅವ್ರ ಪಾಪನೂ ಮಾಡಿರೋದಕ್ಕೆ ಪಾಪದಿಂದನೂ ಅಲ್ಲ, ಇಲ್ಲ ಸೈತಾನದಿಂದನೂ ಅಲ್ಲ. ಅದು ವಯಸ್ಸಾಗಿರುವುದರಿಂದ ಆ ರೋಗಗಳು ಅವರಿಗೆ ಬರಬಹುದು. ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಪೊಲೀಸ್ ಅವರು ಟ್ರಾಫಿಕ್ ರೂಲ್ಸ್ ಕೊಡ್ತಾರೆ. ಟ್ರಾಫಿಕ್ ರೂಲ್ಸ್ ಏನು? ನೀನು ಸೈಕಲನ್ನು, ಸ್ಕೂಟರನ್ನು, ಆಟೋವನ್ನು, ಕಾರನ್ನು, ಇಲ್ಲ ಲಾರಿ, ಬಸ್ಸನ್ನು ಓಡಿಸ್ಬೇಕಾದ್ರೆ ಯಾವ ರೀತಿಯಲ್ಲಿ ಓಡಿಸ್ಬೇಕು, ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕಂತ ಒಂದು ಟ್ರಾಫಿಕ್ ರೂಲ್ಸ್ ಕೊಟ್ಟಿದ್ದಾರೆ. ಕೆಲವರಿಗೆ ಭಯನೇ ಇಲ್ಲ, ಇಷ್ಟ ಬಂದಂಗೆ ಓಡಿಸ್ತಾರೆ. ನೋಡಿ, ಇಷ್ಟ ಬಂದಂಗೆ ಓಡಿಸ್ತಾರೆ. ಅದರಿಂದ ಅವ್ರಿಗೆ ಆಕ್ಸಿಡೆಂಟ್ ಆದರೆ ಅದಕ್ಕೆ ಯಾರು ಕಾರಣ? ಇವ್ರು ಆಕ್ಸಿಡೆಂಟ್ ಮಾಡೋದಲ್ಲದೆ ಇನ್ನೂ ಅನೇಕ ಜನರಿಗೆ ಏಟು ಬೀಳ್ತದೆ, ಕೆಲವರು ಸಾಯ್ತಾರೆ, ಕೈಕಾಲು ಮುರ್ಕೊಳ್ತಾರೆ. ಇದೆಲ್ಲ ಕಾರಣ ಯಾರು? ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರುವ ಆ ನಿಯಮಗಳನ್ನು ಪಾಲಿಸೋದಿಲ್ಲ. ಆದ್ರಿಂದ ಬರಬಾರ್ದ ಪ್ರಾಬ್ಲಮ್ಗಳು ಬರ್ತದೆ. ಇನ್ನು ಕೆಲವು ಕಾಯಿಲೆಗಳು ಬರ್ಬೋದು. ಅದು ಚಳಿ ಜ್ವರ, ಇಲ್ಲ ಕೋಲ್ಡು, ಇದೆಲ್ಲರಿಗೆ ಕಾಮನ್, ಎಲ್ಲರಿಗೆ ಬರ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಹಲವಾರು ವಿಧವಾದ ರೋಗಗಳು ಬರಬಹುದು. ಆದರೆ ಮುಖ್ಯವಾದ ರೋಗಗಳು ಪಾಪದಿಂದ, ಶಾಪದಿಂದ, ಸೈತಾನನ ಕಾಟದಿಂದ, ಕೆಟ್ಟ ಅಭ್ಯಾಸಗಳಿಂದ. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಕೇಳಿ. ಮಾರ್ಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಚನ 1-13 ಓದಿ ನೋಡಿ. ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ. ಅವನು ಸಮಾಧಿಯಲ್ಲೇ ಅವನು ಇರೋದು, ಬಟ್ಟೆ ಕೂಡ ಹಾಕೊಳ್ಳೋದಿಲ್ಲ, ಕಲ್ಲ ತಕೊಂಡು ಮೈಯೆಲ್ಲ ಪರ್ಚ್ಕೊಂಡು ಕಿರ್ಚ್ತಾ ಇರ್ತಾನೆ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅವರ ತಂದೆ ತಾಯಿ ಹೇಳಿದ ಮಾತು ಕೇಳಿಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಶಾಂತಿ ಸಮಾಧಾನ ಇಲ್ಲದೆ ಅವನು ಸಮಾಧಿಯಲ್ಲಿ ಜೀವನ ಮಾಡ್ಕೊಂಡಿದ್ದಾನೆ. ಆ ದಾರಿಯಲ್ಲಿ ಯೇಸು ಸ್ವಾಮಿ ಬಂದರು. ಯೇಸು ಸ್ವಾಮಿ ಬಂದಾಗ
ನಡೆದ ಸಂಭವ ಏನು ಗೊತ್ತಾ ಪ್ರಿಯರೇ? ಅವನಲ್ಲಿ ಜನರಿಗೆ ಗೊತ್ತಿಲ್ಲ ಯಾಕೆ ಇವನಿಗೆ ಈ ರೀತಿಯಾಗಿದ್ದಾನೆ, ಯಾಕೆ ಹುಚ್ಚಿಡ್ದವನಾಗಿದ್ದಾನೆ, ಯಾಕೆ ಸಮಾಧಿಯಲ್ಲಿದ್ದಾನೆ, ಯಾಕೆ ಬಟ್ಟೆ ಕೂಡ ಹಾಕೊಳ್ತಾ ಇಲ್ಲ ಅಂತ ಜನಗಳು ಗೊತ್ತಾಗ್ತಾ ಇಲ್ಲ. ಆದರೆ ಯೇಸು ಸ್ವಾಮಿ ಬಂದ ಕ್ಷಣ ಯೇಸು ಸ್ವಾಮಿ ಗೊತ್ತಾಯ್ತು, ಇವನ ದೇಹದಲ್ಲಿ ದೆವ್ವಗಳು, ಪಿಶಾಚಿಗಳು ತುಂಬಿಕೊಂಡಿದೆ. ಪ್ರಿಯರೇ, ಒಂದು ಪಿಶಾಚಿ ಇತ್ತ, ಎರಡು ಪಿಶಾಚಿ ಇತ್ತ, ಒಂದು ಎರಡು ದೆವ್ವಗಳಿತ್ತ? ಬೈಬಲ್ ಹೇಳ್ತದೆ ದಂಡು, ಇಂಗ್ಲಿಷಲ್ಲಿ ಲೀಜನ್. ಲೀಜನ್ ಅಂದ್ರೆ 6,000. ನೋಡಿ, ಆ ಒಬ್ಬ ಮನುಷ್ಯನ ದೇಹದಲ್ಲಿ 6,000 ದೆವ್ವಗಳು ಸೇರ್ಕೊಂಡಿವೆ. 6,000 ದೆವ್ವಗಳು ಸೇರ್ಕೊಂಡಿದ್ರಿಂದ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಮನೆಯಲ್ಲಿ ಇರಕ್ಕಾಗಲ್ಲ, ಸಮಾಧಿಯಲ್ಲಿರ್ತಾನೆ, ಬಟ್ಟೆ ಹಾಕೊಳ್ಳೋದಿಲ್ಲ, ಕಲ್ ತಕೊಂಡು ಪರ್ಚ್ಕೊಂತಾನೆ. ನೋಡಿದ್ರ, ಈ ಪಿಶಾಚಿ ನಮ್ಮ ದೇಹದಲ್ಲಿ ಬಂದರೆ ಈ ರೀತಿಯಾದ ರೋಗಗಳು ಬರ್ತವೆ. ಬೈಬಲ್ನೆಲ್ಲ ಓದುತ್ತೇವೆ. ಯೇಸು ಸ್ವಾಮಿ ಎಷ್ಟೋ ಮೂಗರಿಗೆ ಗುಣಪಡಿಸಿದ್ರು, ಕಿವುಡರಿಗೆ ಗುಣಪಡಿಸಿದ್ರು. ಯಾವ ರೀತಿಯಲ್ಲಿ ಗುಣ ಆಯಿತು? ಅವರ ದೇಹದಲ್ಲಿ ಕಿವುಡು ದೆವ್ವ, ಮೂಗು ದೆವ್ವ ಇತ್ತಂತೆ. ಆ ದೆವ್ವಗಳನ್ನ ಓಡಿಸ್ಬೇಕಾದ್ರೆ ಮಾತಾಡಿದ್ರು, ಕಿವಿ ಕೇಳಿಸ್ಕೊಳ್ತು. ಒಬ್ಬ ಅಮ್ಮಗೆ ಅವಳು ಹಾಗೇ ಗೂನು ಬೆನ್ನು, ಅವಳು ಮಾಯಮಂತ್ರದ ಬಂಧನದಲ್ಲಿದ್ದಳು. ಯೇಸು ಸ್ವಾಮಿ ಆಕೆಯನ್ನು ಬಿಡುಗಡೆ ಮಾಡಿದ್ರು. ಓದಿ ನೋಡಿ, ಲೂಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 29ನೇ ವಚನ, ಮಾರ್ಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 25ನೇ ವಚನ, ಮತ್ತಾಯನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 23ನೇ ವಚನ, ಲೂಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 2ನೇ ವಚನ, ಮತ್ತಾಯನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 18ನೇ ವಚನ. ಹೀಗೆ ಹಲವಾರು ಹೇಳ್ಕೊಬೋದು. ಈಗ ನಾ ಹೇಳಿರೋ ವಚನಗಳೆಲ್ಲ ಏನು ಗೊತ್ತಾ? ಎಲ್ಲ ದೆವ್ವ ಹಿಡ್ಕೊಂಡವ್ರೆ. ದೆವ್ವ ಹಿಡಿದವ್ರಿಗೆ ಏನೇನೋ ರೋಗಗಳಿತ್ತು, ಜನಗಳಿಗೆ ಗೊತ್ತಿಲ್ಲ. ಇವರಿಗೆ ದೆವ್ವ ಹಿಡ್ಕೊಂಡು ಈ ರೋಗ ಬಂದಿದೆ ಅಂತ. ಆದರೆ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಯೇಸು ಸ್ವಾಮಿ ಆ ದೆವ್ವಗಳನ್ನ ಓಡಿಸ್ಬೇಕಾದ್ರೆ ಆ ರೋಗಗಳು ಸಹ ಬಿಟ್ಟು ಓಡೋಯ್ತು. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನಾವು ನಮ್ಮ ದೇಹ ದೇವರ ಆಲಯವಾಗಿಲ್ಲದಿದ್ದರೆ, ದೆವ್ವದ ಆಲಯವಾಗಿದ್ದರೆ, ಪಾಪ ಶಾಪದ ಆಲಯವಾಗಿದ್ದರೆ ಈ ರೀತಿಯಾಗಿ ರೋಗಗಳು ಬರ್ತವೆ. ಇನ್ನೊಂದು ಮುಖ್ಯವಾದ ವಿಷಯನ ಹೇಳಬೇಕು. ಎಲ್ಲ ರೋಗಗಳು ದೆವ್ವದ ನಿಮಿತ್ತ ಬರಲ್ಲ, ಎಲ್ಲ ರೋಗಗಳು ಕೆಟ್ಟ ಅಭ್ಯಾಸದ ನಿಮಿತ್ತ ಬರೋದಿಲ್ಲ, ಎಲ್ಲ ರೋಗಗಳು ಪಾಪ ಶಾಪದ ನಿಮಿತ್ತ ಬರೋದಿಲ್ಲ. ಕಾರಣ ಯಾಕೆ? ಎಷ್ಟೋ ಸಂತರಿಗೂ ರೋಗಗಳಿತ್ತು, ಎಷ್ಟೋ ಪ್ರವಾದಿಗಳಿಗೆ ಕಾಯಿಲೆ ಇತ್ತು. ಅವರಲ್ಲಿ ದೆವ್ವನೂ ಇರಲಿಲ್ಲ, ಪಿಶಾಚನೂ ಇರಲಿಲ್ಲ, ಅವರು ಪಾಪನೂ ಮಾಡಿರಲಿಲ್ಲ, ಕೆಟ್ಟ ಅಭ್ಯಾಸನೂ ಇರಲಿಲ್ಲ. ಇಂಥವರಿಗೆ ಯಾಕೆ ಕೆಲವು ರೋಗಗಳು ಬರಬಹುದು? ನೀವು ಓದಿ ನೋಡಿ, ಯೋಹಾನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದ್ತೇವೆ. ಲಾಜರು ಎಂಬ ಒಬ್ಬನಿದ್ದನು, ಅವನಿಗೆ ಯಾವುದೋ ಒಂದು ರೋಗ ಬಂತು, ಸಾಯುವ ಪರಿಸ್ಥಿತಿಯಲ್ಲಿದ್ದಾನೆ. ಆಗ ಅವರ ಸಹೋದರಿ ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ಹೇಳಿ ಕಳಿಸ್ತಾರೆ, ಅಯ್ಯೋ ಲಾಜರು ಸಾಯ್ತಾ ಇದ್ದಾನೆ, ದಯವಿಟ್ಟು ಬನ್ನಿ ಅವನ ಗುಣಪಡಿಸಿ. ಅವನೇನು ಪಾಪ ಮಾಡಿದ? ಅವನಿಗೆ ದೆವ್ವ ಹಿಡಿದಿತ್ತ? ಅವನಿಗೆ ಕೆಟ್ಟ ಅಭ್ಯಾಸ ಆಯ್ತಾ? ಬೀಡಿ ಸಿಗರೇಟು ಬ್ರಾಂದಿ ಇತ್ತ? ಏನೂ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಅವನಿಗೆ ಬಂದಿರುವ ರೋಗ ದೇವರ ನಾಮ ಮಹಿಮೆಗೋಸ್ಕರ. ಅವನು ಸಾಯೋದಿಲ್ಲ, ಅವನು ಸಾಯೋದಿಲ್ಲ. ದೇವರ ನಾಮ ಮಹಿಮೆಗೋಸ್ಕರ ಅವನು ಸಾಯುವ ಸ್ಥಿತಿಯಲ್ಲಿದ್ದಾನೆ. ಅವನ ರೋಗ ಗುಣವಾದರೆ ಆಗ ಜನರಿಗೆ ಗೊತ್ತಾಗ್ತದೆ ನಿಜವಾದ ದೇವರು ಯಾರು, ಸುಳ್ಳಾದ ದೇವರು ಯಾರು ಎಂಬುದು ಗೊತ್ತಾಗ್ತದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದರೂ ಸಹ ಏನಾಯ್ತು? ಲಾಜರು ಸತ್ತೋದ. ಸತ್ತೋದ್ಮೇಲೆ ಅವನ ತಗೊಂಡೋಗಿ ಸಮಾಧಿ ಮಾಡಿದ್ರು. 4 ದಿನ ಆದ್ಮೇಲೆ ಯೇಸು ಸ್ವಾಮಿಯಲ್ಲಿ ಬರ್ತಾರೆ. ಅವರ ತಂಗಿ ಅಕ್ಕ ಏನ್ ಹೇಳಿದ್ರು? ಸ್ವಾಮಿ, ಯಾಕೆ 4 ದಿನ ಬಿಟ್ಟು ಬಂದ್ರಿ? 4 ದಿನ ಮುಂಚೆನೆ ಅವನು ಸತ್ತೋಗ್ಬಿಟ್ಟ.
ಅದಕ್ಕೆ ಮುಂಚೆ ನೀವು ಬಂದಿದ್ರೆ ಅವನ ರೋಗ ಗುಣ ಮಾಡ್ಬೋದಾಗಿತ್ತಲ್ಲ. ಯೇಸು ಸ್ವಾಮಿ ಕೇಳ್ತಾರೆ, ಎಲ್ಲಿ ಅವನ ದೇಹ ಎಲ್ಲಿ? ಇಲ್ಲ ಸ್ವಾಮಿ, ಅವನ ಸಮಾಧಿ ಮಾಡಿಬಿಟ್ಟಿದ್ದೀವಿ. ಈಗ ಅವನ ದೇಹ ಎಲ್ಲ ವಾಸನೆ ಬರ್ತಾ ಇರ್ಬೋದು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಸಮಾಧಿ ಬಳಿಗೆ ಹೋಗೋಣ ಬಾ. ಆಗ ಇವ್ರು ಹೇಳ್ತಾರೆ, ಬೇಡ ಸ್ವಾಮಿ, ಅವನ ದೇಹ ಎಲ್ಲ ಕೆಟ್ಟೋಗಿರ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ವಿಶ್ವಾಸಿಸಿದರೆ ದೇವರ ನಾಮವನ್ನು ಮಹಿಮೆಯನ್ನು ನೋಡುವೆ. ಆಗ ಯೇಸು ಸ್ವಾಮಿಯನ್ನ ಆ ಲಾಜರನ್ನು ಸಮಾಧಿ ಮಾಡಿದ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ. ಖಾಲಿ ನಡೆದ ಸಂಭವ ಏನು? ಆ ಸಮಾಧಿಯನ್ನು ನೋಡಿ ಯೇಸು ಸ್ವಾಮಿ ಹೇಳಿದ್ದನು, ಲಾಜರನೇ ನೀನು ಆಚೆ ಬಾ, ಜೀವದಿಂದ ಬಾ. ಹೋ, ಏನು ಅದ್ಭುತ ನೋಡಿ, ಏನು ಅದ್ಭುತ. ಸತ್ತು 4 ದಿನವಾಗಿದೆ, ಸತ್ತವನಿಗೆ ಜೀವ ಬರ್ತದೆ. ಆ ಸಮಾಧಿಯಿಂದ ನಡ್ಕೊಂಡು ಆಚೆ ಬರ್ತಾನೆ. ಆಗ ಜನರಿಗೆ ಗೊತ್ತಾಯ್ತು ನಿಜವಾದ ದೇವರು ಯಾರು, ಸುಳ್ಳು ದೇವರು ಯಾರು ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ಎಷ್ಟೋ ದೇವರುಗಳಿರ್ಬೋದು. ಯಾಕೆ ನಮ್ಮ ಸಿನಿಮಾನಲ್ಲಿ ನಟನೆ ಮಾಡ್ತಾರಲ್ಲ, ಫಿಲಿಮಲ್ಲಿ ಆಕ್ಟ್ ಮಾಡ್ತಾರಲ್ಲ, ಅವ್ರು ರಿಟೈರ್ ಆಗ್ಬಿಟ್ರೆ ಅವ್ರುಗಳು ದೇವರುಗಳಾಗ್ಬಿಡ್ತಾರೆ. ನಮ್ಮ ರಾಜಕಾರಣಿಗಳು ಅವ್ರುಗಳು ದೇವರುಗಳಾಗ್ಬಿಡ್ತಾರೆ. ಹೀಗೆ ಕಲ್ಲು ಮಣ್ಣು ದೇವರು, ಪ್ರಾಣಿ ಪಕ್ಷಿ ದೇವರು, ಪಿಚಾಚಿಗಳು ದೇವರು. ಆದರೆ ನಿಜವಾದ ದೇವರು ಯಾರಂತ ಯೇಸು ಸ್ವಾಮಿಯಲ್ಲಿ ತೋರಿಸ್ತಾರೆ. ಈ ಪಿಚಾಚಿಗಳು, ಪ್ರಾಣಿ ಪಕ್ಷಿಗಳು, ಸೂರ್ಯ ನಕ್ಷತ್ರಗಳು, ಫಿಲಿಂ ಆಕ್ಟರ್ಗಳು, ರಾಜಕಾರಣಿಗಳು ಸತ್ತವರಿಗೆ ಜೀವ ಕೊಡಕ್ಕಾಗಲ್ಲ, ರೋಗಗಳನ್ನು ಗುಣಪಡಿಸಕ್ಕಾಗಲ್ಲ. ಅಲ್ಲಿ ದೇವರ ಯೇಸುವಿನ ನಾಮ ಮಹಿಮೆಯಾಯಿತು. ನಿಜವಾದ ದೇವರು ಯಾರಂತ ಅಲ್ಲಿ ಗೊತ್ತಾಯಿತು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ರೋಗ ದೇವರಿಂದ ಅಲ್ಲ. ರೋಗ ಹಲವಾರು ಕಾರಣಗಳಿಂದ ಬರುತ್ತದೆ ಎಂಬುದನ್ನು ನಾನು ನಿಮಗೆ ಹೇಳಿದೆ. ನಾನು ಪ್ರಪಂಚದ ಹಲವಾರು ಕಡೆಗೆ ಹೋಗಿ ದೇವರ ವಾಕ್ಯ ಸಾರ್ಕೊಂಡು ಬರ್ತೇನೆ. ಒಂದೊಂದು ಜಾಗದಲ್ಲಿ ಏನೇನು ಅದ್ಭುತ ನಡೆಯುತ್ತೆ ಗೊತ್ತಾ? ಈ ಬೈಬಲ್ನಲ್ಲಿ ಅಪೊಸ್ತಲರ ಮೂಲಕವಾಗಿ ಏನೇನು ಅದ್ಭುತಗಳು ನಡೀತೋ ಅದೇ ಅದ್ಭುತಗಳು ನಾನು ದೇವರ ವಾಕ್ಯಗಳನ್ನ ಸಾರ್ಬೇಕಾದ್ರೆ ನಡೆದಿದೆ. ಅಂದರೆ ಅರ್ಥ ಏನು? ನಾನು ಬಹಳ ದೊಡ್ಡ ಮನುಷ್ಯನ ಅಲ್ಲ. ಯೇಸು ಸ್ವಾಮಿ ಸಂತ ಪೌಲರ ಮೂಲಕವಾಗಿ, ಪೇತ್ರರ ಮೂಲಕವಾಗಿ, ಸಂತರ ಮೂಲಕವಾಗಿ ಯಾವ ಅದ್ಭುತಗಳನ್ನು ಮಾಡಿದರೋ ಅದೇ ಅದ್ಭುತಗಳನ್ನು ಇವತ್ತು ನನ್ನ ಮೂಲಕ, ನಿಮ್ಮ ಮೂಲಕ, ಎಲ್ಲರ ಮೂಲಕ ಮಾಡ್ತಾರೆ. ನಾವು ಮುಖ್ಯವಲ್ಲ, ಯೇಸು ಸ್ವಾಮಿ ಮುಖ್ಯ. ನಾವು ಯಾರ ರೋಗವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, ಯೇಸು ನಮ್ಮ ಮೂಲಕವಾಗಿ ಗುಣಪಡಿಸ್ತಾರೆ. ಆದ್ದರಿಂದ ಯೇಸುವಿಂದ ಮಾತ್ರ ಈ ಅದ್ಭುತ ಮಾಡಲು ಸಾಧ್ಯ. ಅವರ ಸೇವಕರ ಮೂಲಕವಾಗಿ ಅದ್ಭುತಗಳನ್ನು ಮಾಡಲು ಸಾಧ್ಯ. ಬೇರೆ ಯಾರ ಮೂಲಕವಾಗಿಯೂ ಸಾಧ್ಯ ಇಲ್ಲ. ಎಷ್ಟೋ ಜಾತಿ ಧರ್ಮಗಳಲ್ಲಿ ಒಳ್ಳೊಳ್ಳೆ ಮಾತು ಹೇಳ್ಬೋದು, ಎಲ್ಲರೂ ಹೇಳ್ತಾರೆ, ಒಳ್ಳೆ ಮಾತಾಡ್ತಾರೆ, ಆದರೆ ಅದ್ಭುತಗಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ಗಳು ತಗೊಳ್ಳಿ, ಹಲವಾರು ರೋಗಗಳಿಗೆ ಡಾಕ್ಟರ್ ಔಷಧಿ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ. ಎಂತೆಂಥ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇದ್ದಾರೆ ಗೊತ್ತಾ? ಅಂಥ ಡಾಕ್ಟರ್ಗಳು ಅಷ್ಟು ಒಳ್ಳೊಳ್ಳೆ ಮೆಡಿಸಿನ್ಗಳು ಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಮೆಡಿಸಿನ್ ಎಲ್ಲಿಂದ ಬಂತು? ಈ ಟ್ಯಾಬ್ಲೆಟ್ ಎಲ್ಲಿಂದ ಬಂತು? ಪ್ರಿಯರೇ, ಈ ಟ್ಯಾಬ್ಲೆಟ್ ಆಗಲಿ, ಮೆಡಿಸಿನ್ ಆಗಲಿ, ಏನೇ ಆಗಲಿ, ಒಂದು ಗಿಡ ಮೂಲಿಕೆಗಳು, ಮರದಿಂದ, ಗಿಡದಿಂದ, ಹಣ್ಣಿನಿಂದ, ತರಕಾರಿಯಿಂದ, ಮೂಲಿಕೆಗಳಿಂದ ಅದನ್ನು ತಯಾರಿಸಲ್ಪಟ್ಟಿದ್ದು. ಈ ಮರ, ಗಿಡ, ಮೂಲಿಕೆ ಯಾರು ಸೃಷ್ಟಿ ಮಾಡಿದ್ದು? ದೇವರು. ದೇವರು. ಕೊಲಾಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15, 16, 17 ಓದಿ ನೋಡಿ. ಯೇಸು ಸ್ವಾಮಿಯೇ ಈ ಭೂ ಪರಲೋಕವನ್ನು ಸೃಷ್ಟಿ ಮಾಡಿದರು. ಹೌದು, ನೀವು ಟ್ಯಾಬ್ಲೆಟ್ ತಿಂದರೂ ಸರಿ, ಆ ಡಾಕ್ಟ್ರು ಕೊಟ್ಟಿರ್ಬೋದು, ಆ ಗಿಡ ಮೂಲಿಕೆಗಳು, ಅದರಲ್ಲಿರುವ ಔಷಧಿಗಳು ದೇವರು ಸೃಷ್ಟಿ ಮಾಡಿದ್ದು. ಆ ಡಾಕ್ಟರ್ಗಳು ಸರಿಯಾದ ಆ ಗಿಡ ಮೂಲಿಕೆಗಳನ್ನು ಮಾತ್ರೆಯ ರೂಪದಲ್ಲಿ ನಿಮಗೆ ಕೊಡ್ತಾರೆ. ನಿಮ್ಮ ತಾತ ಅಜ್ಜಿ ಅವ್ರನ್ನೆಲ್ಲ ಹೋಗಿ ಕೇಳಿ ನೋಡಿ, ಅವರೆಲ್ಲ ಮೆಡಿಸನ್ನೇ ತಿನ್ನೋದಿಲ್ಲ, ಅವರು ಸಹ ಗಿಡ ಮೂಲಿಕೆ ತಿಂದು ರೋಗಗಳನ್ನ ಗುಣ ಮಾಡ್ಕೊಳ್ತಾ ಇದ್ರು. ಪ್ರಾಣಿಗಳು ನೋಡಿ, ಪ್ರಾಣಿಗಳಿಗೇನೋ ಡಾಕ್ಟರ್ಗಳು ಇದೆಯಾ? ಆ ಪ್ರಾಣಿಗಳಿಗೆ ಮೈ ಹುಷಾರಿಲ್ಲ ಅಂದರೆ ನೀವು ನೋಡಿರ್ಬೋದು, ಅವು ಹುಲ್ಲು ತಿಂತವೆ. ಅದು ಎಲ್ಲ ಹುಲ್ಲಲ್ಲ, ಯಾವುದೋ ಮುಖ್ಯವಾದ ಹುಲ್ಲು.
ಇಲ್ಲ ಯಾವುದೋ ಗಿಡ ತಿಂತವೆ. ಪ್ರಾಣಿಗಳಿಗೆ ಗೊತ್ತು ಈ ಹುಲ್ಲು, ಈ ಗಿಡವನ್ನು, ಈ ಎಲೆ ತಿಂದ್ರೆ ರೋಗ ಗುಣ ಆಗ್ತವೆ ಅಂತ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಆರೋಗ್ಯ ದೇವರು ಕೊಟ್ಟಿರೋದು. ರೋಗ ನಮ್ಮ ಪಾಪ, ಶಾಪ, ಸೈತಾನ ನಿಮಿತ್ತವಾಗಿ ಬರ್ತದೆ. ಆದ್ದರಿಂದ ನೀವು ಓದಿ ನೋಡಿ, ಪ್ರಾವರ್ಬ್ಸ್ 28ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯಾರಾದರೂ ಪಾಪದಲ್ಲಿ ಜೀವಿಸಿದರೆ ಪಾಪದಲ್ಲೇ ನಾಶವಾಗ್ತಾರೆ. ಆದರೆ ಅವರು ಮಾನಸಾಂತರ ಹೊಂದಿ, ಮನ ತಿರುಗಿ ಮಾನಸಾಂತರ ಹೊಂದಿ ಪಾಪ ನಿವೇದನೆ ಮಾಡಿದರೆ ಅವರು ದೇವರ ಕೃಪೆಯನ್ನು ಹೊಂದಿಕೊಂಡು ಅವರಿಗೆ ಪಾಪದಿಂದ, ಶಾಪದಿಂದ ಬಿಡುಗಡೆಯಾಗುತ್ತದೆ. ಬರೀ ದೇಹದಲ್ಲಿ ರೋಗ ಮಾತ್ರ ಅಲ್ಲ, ಮನಸ್ಸಿನ ರೋಗ, ನಮ್ಮ ಜೀವನದಲ್ಲಿ ನಡೆಯಬಾರದ ಕಹಿಯಾದ ಅನುಭವಗಳು, ಅದರಿಂದ ಬಿಡುಗಡೆ ಗುಣ ಆಗಬೇಕು. ಕೆಲವರನ್ನು ನಾವು ಕ್ಷಮಿಸಲಾಗೋದಿಲ್ಲ, ಅದರಿಂದ ಬಿಡುಗಡೆ ಆಗಬೇಕು. ಕೋಪದಿಂದ, ಕಾಮದಿಂದ, ಕ್ರೋಧದಿಂದ, ಇದರಿಂದ ಸಹ ನಾವು ಬಿಡುಗಡೆ ಆಗಬೇಕು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಮನ ತಿರುಗಿ ದೇವರ ಆಲಯವನ್ನಾಗಿ ನಾವು ಮಾರ್ಪಡಿಸಿಕೊಂಡು ಮಾನಸಾಂತರ ಹೊಂದಿ ಪಾಪ ನಿವೇದನೆ ಮಾಡಿ ನಾವು ಯೇಸುವನ್ನು ಕರೆಯೋಣ. ಆಗ ನಿಶ್ಚಯವಾಗಿ ನಿಮ್ಮ ರೋಗ ಗುಣವಾಗ್ತದೆ. ಈಗ ನಾವು ಕೈಗಳನ್ನೆತ್ತಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಯಾವುದೇ ರೋಗ ನಿಮ್ಮಲ್ಲಿದ್ದರೂ ಈ ಕ್ಷಣದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿ ಗುಣಪಡಿಸ್ತಾರೆ. ನಿಮ್ಮ ರೋಗಗಳು, ಪಾಪ ಶಾಪಗಳು ನಿಮಗೆ ಬಿಡುಗಡೆ ಆಗ್ತದೆ. ಗೋವಾದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾರೆ. ಎಂಥ ಶ್ರೀಮಂತ ಅಂದರೆ ಅಪ್ಪ, ಅವ್ರು ಇಟ್ಕೊಂಡ್ರೆ ಒಂದೊಂದು ಕಾರ್ ಮೇಲೆ 5 ಕೋಟಿ 6 ಕೋಟಿ. ಅವರಿಗೆ ಒಂದು ಚರ್ಮ ರೋಗ ಬಂದ್ಬಿಡ್ತು. ಎಂತೆಂಥ ಡಾಕ್ಟ್ರನ್ನ ನೋಡಿದ್ರು, ಯಾವ ಡಾಕ್ಟ್ರಿಗೂ ಮೆಡಿಸಿನ್ ಔಷಧಿ ಕೊಟ್ಟರು ಗುಣ ಆಗಲಿಲ್ಲ. ಕೊನೆಗೆ ಅವರು ಬೈಬಲ್ ಮೂಲಕವಾಗಿ ಪಾಪ ಈ ರೋಗ ತರ್ತದೆ, ಶಾಪ ಈ ರೋಗ ತರ್ತದೆ, ನಾವು ಮಾಡ್ತಿರೋ ಕೆಟ್ಟ ಅಭ್ಯಾಸ ಈ ರೋಗ ತರ್ತದೆ ಅಂತ ತಿಳ್ಕೊಂಡು ಒಂದು ದಿನ ರಾತ್ರಿ ಕಣ್ಣೀರು ಬಿಟ್ಟು ಯೇಸು ಸ್ವಾಮಿ ಅಂತ ಜಪ ಮಾಡಿದ್ರಂತೆ. ಕಣ್ಣೀರು ಬಿಟ್ಟು, ದೇವರೇ ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಕ್ಷಮಿಸಿರಿ, ನನ್ನ ಕ್ಷಮಿಸಿರಿ ಅಂತ ಒಂದೊಂದು ಪಾಪ ನಿವೇದನೆ ಮಾಡಿ ಮನ ತಿರುಗಿ ಸುಮಾರು ರಾತ್ರಿ 9 ಗಂಟೆಯಿಂದ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ದು ಬೆಳಗ್ಗೆ 4 ಗಂಟೆ ತನಕ ಮಾಡೋರೆ. ಮಾಡಿ 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 ಹಂಗೆ ನಿದ್ದೆ ಮಾಡಿಬಿಟ್ಟವ್ರೆ. ಬೆಳಗ್ಗೆ ಸುಮಾರು 7-8 ಗಂಟೆಗೆ ಎದ್ರಂತೆ. ಎದ್ದು ನೋಡಿದ್ರೆ ಅವರ ದೇಹದಲ್ಲಿ ಚರ್ಮ ರೋಗನೇ ಇಲ್ಲ, ಎಲ್ಲ ಗುಣ ಆಗ್ಬಿಟ್ಟಿದೆ. ಏನು ಅದ್ಭುತ ನೋಡಿ, ಏನು ಅದ್ಭುತ. ಅವರು ಯೇಸು ಸ್ವಾಮಿ ಥರ ಕಣ್ಣೀರು ಬಿಟ್ಟು ಮನ ತಿರುಗಿದ್ರು, ಪಾಪ ನಿವೇದನೆ ಮಾಡಿದ್ರು, ದೇವರನ್ನು ಕರೆದ್ರು, ಅವರಿಗೆ ಬಿಡುಗಡೆ ಆಯಿತು. ಈಗ ನಿಮಗೂ ಸಹ ಅದೇ ರೀತಿಯಾಗಿ ಬಿಡುಗಡೆ ಆಗ್ತದೆ. ಕೈಗಳನ್ನು ಎತ್ತಿರಿ, ನಾವೆಲ್ಲರಿಗೆ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಯೇಸುವೆ, ನಿಮಗೆ ಸ್ತುತಿ ಆಗಲಿ, ನಿಮಗೆ ಮಹಿಮೆ ಆಗಲಪ್ಪ. ಇಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಸಹೋದರ ಸಹೋದರಿಯರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ, ರೋಗಗಳು ನಿಮ್ಮಿಂದ ಬರುವುದಿಲ್ಲ ಸ್ವಾಮಿ. ಅವರ ಪಾಪ, ಅವರ ಶಾಪದಿಂದ, ಅವರ ತಪ್ಪಾದ ಮಾರ್ಗದಿಂದ, ಕೆಟ್ಟ ಅಭ್ಯಾಸದಿಂದ, ಸೈತಾನನ ಪ್ರಸನ್ನತೆಯಿಂದ ರೋಗಗಳು ಬರುತ್ತವೆ ಎಂದು ತಿಳಿದುಕೊಂಡು, ಆದರೆ ಈಗ ಯಾರಿಗಾದರೂ ಏನೇ ರೋಗ ಇದ್ದರೂ ನಿಮ್ಮ ನಾಮದಲ್ಲಿ ಗುಣವಾಗಲಿ ಸ್ವಾಮಿ. ಯೇಸುವೆ, ನಿಮ್ಮ ನಾಮದಲ್ಲಿ ಅವರ ರೋಗಗಳು ಗುಣವಾಗಲಿ. ತಲೆಯಿಂದ ಕಾಲಿನವರೆಗೂ ಏನೇನು ರೋಗಗಳಿದೆಯೋ ಅದು ಗುಣವಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು ಗುಣವಾಗಲಿ, ಗಡ್ಡೆಗಳು ಕರಗಲಿ, ಕ್ಯಾನ್ಸರ್ ರೋಗ ಗುಣವಾಗಲಿ ಸ್ವಾಮಿ. ಏನೇನು ರೋಗ ಇದೆಯೋ, ಹೃದಯಕ್ಕೆ ಸಂಬಂಧಪಟ್ಟ ರೋಗ, ಲಿವರ್ ಲಂಗ್ಸ್ಗೆ ಸಂಬಂಧಪಟ್ಟ ರೋಗ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ರೋಗ, ಮೆದುಳಿಗೆ ಸಂಬಂಧಪಟ್ಟ ರೋಗ, ದೇಹದ ಹಲವಾರು ಭಾಗಗಳಿಗೆ ಸಂಬಂಧಪಟ್ಟ ರೋಗಗಳು ಏನೇ ಇದ್ದರೂ ನಿಮ್ಮ ನಾಮದಲ್ಲಿ ಅದು ಗುಣವಾಗಬೇಕೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಈ ಕ್ಷಣದಲ್ಲಿ ಅವರ ರೋಗಗಳು ಗುಣವಾಗಲಿ. ಯೇಸುವೆ, ನಿಮ್ಮ ಸೇವಕರನ್ನು, ನಿಮ್ಮ ಅಪೊಸ್ತಲರನ್ನು ನೀವು ನಿಮ್ಮ ವಾಕ್ಯವನ್ನು ಸಾರಲು ಮಾತ್ರ ಕಳಿಸಲಿಲ್ಲ, ದೆವ್ವಗಳನ್ನು ಓಡಿಸಲು, ರೋಗಗಳನ್ನು ಗುಣಪಡಿಸಲು ಅವರಿಗೆ ಅಧಿಕಾರವನ್ನು ಕೊಟ್ಟು ಕಳಿಸಿದಿರಿ. ಈಗ ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುತ್ತಿರುವ ಈ ಮಕ್ಕಳಿಗೆ, ಅವರಿಗೆ ಪಾಪ ಶಾಪದಿಂದ, ಸೈತಾನನ ಕಟ್ಟಿನಿಂದ, ಮಾಯ ಮಂತ್ರದಿಂದ ಬಿಡುಗಡೆಯಾಗಲಿ. ಎಲ್ಲ ವಿಧವಾದ ರೋಗಗಳು
ಗುಣವಾಗಲಿ, ನಿಮ್ಮ ನಾಮ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್.